ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾಗೆ ಅಶ್ವಿನಿ ಹೇರ್ ಆಯಿಲ್. ಉದ್ದ ನುಣುಪಾದ ಕೂದಲು ಬೇಕು ಅಂತ ಹೇಳಿದರೆ ಅಶ್ವಿನಿ ಹೇರ್ ಆಯಿಲ್ ಬೆಸ್ಟ್ ಹೇರ್ ಆಯಿಲ್. ಅದಕ್ಕೋಸ್ಕರ ಎಲ್ಲರೂ ಕೂಡ ಅಶ್ವಿನಿ ಹೇರ್ ಆಯಿಲನ್ನು ಬಳಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಅಡುಗೆಯಲ್ಲಿ ಏನಾದರೂ ರುಚಿಕರವಾದಂಥ ಅಡುಗೆ ಬೇಕು ಅಂತ ಹೇಳಿದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲೇ ಬೇಕು. ಇವತ್ತಿನ ಈ ಸಂಚಿಕೆಯಲ್ಲಿ ಈ ಆಯಿಲ್, ಮಸಾಲ, ಅರುಣಾ ಮಸಾಲ ಎಲ್ಲ ಬಳಸ್ಕೊಂಡು ಯಾವ ರೀತಿಯಾದಂಥ ಅಡುಗೆ ಹೇಳ್ಕೊಡ್ತಾರೆ ಇವತ್ತಿನ ನಮ್ಮ ಅತಿಥಿ ಧನ್ಯ ಅವರು ಅಂತ ಅವ್ರನ್ನೇ ಕೇಳೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಧನ್ಯ. ಹೇಗಿದ್ದೀರಿ, ಏನು ಮಾಡ್ತಿದ್ದೀರಿ? ಇನ್ನು ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೇನೆ. ಈಗ ಜಾಯ್ನ್ ಆಗಿದ್ದಷ್ಟೇ? ಜಸ್ಟ್ ಅಡ್ಮಿಷನ್ ಮಾಡಿ. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಕುಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಹಾಗಾದರೆ. ವೆರಿ ನೈಸ್. ಸೊ ಈಗ ಸೆಕೆಂಡ್ PU ಆದ ನಂತರ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಿ. ವೆರಿ ನೈಸ್. ಸೊ ನಿಮ್ಮ ಕ್ಲಾಸಸ್ ಒಳ್ಳೆ ರೀತಿಯಾಗಿ ನಡೀಲಿ, ನಿಮ್ಮ ಕೆರಿಯರ್ ಕೂಡ ತುಂಬ ಒಳ್ಳೆ ರೀತಿ ಆಗಲಿ ಅಂತ ಆಶಿಸ್ತಾ, ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಿರಿ. ಸೊ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಮನೇಲಿ ಯಾವಾಗಲೂ ಅಡುಗೆ ಮಾಡ್ತಾ ಇರ್ತೀರಾ ಹೇಗೆ? ಒಕೇಶ್ನಲ್ ಯಾವಾಗಲೂ ಕಾಮನ್. ಸೊ ಅಷ್ಟು ಬಾಯ ಹತ್ಕಾಕೆ ಇಲ್ಲ ಅಂತ ಹೇಳಿದಾಗೆ ಮಾಡ್ತಿರ್ತೇನೆ. ಅಮ್ಮನಿಗೆ ಹೆಲ್ಪ್ ಮಾಡೋದು, ಈವ್ನಿಂಗ್ ಕಿಚನ್ ನನ್ನದು, ಈವ್ನಿಂಗ್ ಜಾಸ್ತಿ ನಾನೇ. ಓ ವೆರಿ ನೈಸ್. ಸೊ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಥರ. ಸೊ ನಮಗಿವತ್ತು ಟೀ ಟೈಮ್ ಸ್ನ್ಯಾಕ್ಸಾ ಅಥವಾ ಬೆಳಿಗ್ಗೆದು ಬ್ರೇಕ್ಫಾಸ್ಟಾ ಏನು ಹೇಳ್ಕೊಡ್ತಿದ್ದೀರಿ? ಮತ್ತೊಂದು ಟೀ ಟೈಮ್ ಸ್ನ್ಯಾಕ್. ವೆರಿ ನೈಸ್. ಒಂದಂತೂ ನಿಮ್ಮ ಲೆಫ್ಟ್ ಹ್ಯಾಂಡ್ಗೆ ಅಷ್ಟು ಈಸಿ ಆಗಿರುವಂಥ ಒಂದು ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ರಿ. ವೆರಿ ನೈಸ್. ನೋಡೋಣ ಯಾವ ಅಡುಗೆ. ಬನ್ನಿ ನಮ್ಮ ಕಿಚನ್ಗೆ ಹೋಗೋಣ. ಎಸ್ ಧನ್ಯ, ಈಗ ಫಸ್ಟ್ ಸ್ವೀಟಾ ಅಥವಾ ನಿಮ್ಮ ಫೇವ್ರೆಟ್ ಈವ್ನಿಂಗ್ ಸ್ನ್ಯಾಕಾ? ಸ್ವೀಟಲ್ಲಿ ಸ್ವೀಟ್ ನೋಟಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೇಗೆ, ಏನು ಮಾಡ್ತಿದ್ದೀರಿ? ಪಾನ್ ಪೇಡ. ಪಾನ್ ಪೇಡ? ಓ, ನಿಮ್ಮದೇ ಓನ್ ಇನೋವೇಟಿವ್ ಹೇಗೆ? ಲೈಕ್ ಪೇಡ ನಾರ್ಮಲ್ ಆಗಿ ಮಾಡ್ತೇವೆ, ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡುವ ಅಂತ. ಅಲ್ಲ, ಎಲ್ಲರೂ ಕೂಡ ಊಟ ಆದ ನಂತರ ಒಂದು ಡೆಸರ್ಟ್ ಕೊಡ್ತಾರೆ. ಸೊ ನೀವು ಅದಾದ ನಂತರ ಪಾನ್ ಕೊಡ್ತಾರೆ, ಎರಡು ಮಿಕ್ಸ್ ಮಾಡಿ ಒಂದರಲ್ಲೇ ಕೊಡ್ತೀರಾ? ಓ ವೆರಿ ನೈಸ್. ನೋಡೋಣ ಯಾವ ರೀತಿಯಾಗಿ ಬರುತ್ತೆ. ಸೊ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಫಸ್ಟಿಗೆ ಬಿಟನ್ ಲೀವ್ಸ್ ಇದನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಬೇಕು. ತಗೊಳ್ಳಿ. ನೀರು ಹಾಕಬೇಕು, ಚೂರು. ಇದು ಬೀಟರ್ ಲೀಫಾ? ಹಾಂ. ನೋಡೋದಕ್ಕಂತ ಅಂದರೆ ಇದು ಮನೇಲೆ ಬೆಳೆದಿದಂತ ಹೇಗೆ? ಹಾಂ, ಅದಕ್ಕೆ ನೋಡೋದಕ್ಕೆ ಒಮ್ಮೆಲೆ ನನಗೆ ಹೈಬಿಸ್ಕಸ್ ಥರ ಕಾಣ್ತು. ಹೇಗೆ ಫೈನ್ ಪೇಸ್ಟ್? ಇದು ಫೈನ್ ಪೇಸ್ಟ್. ಪ್ಯಾನ್ ಬೇಕು. ಗ್ಯಾಸ್ ಆನ್ ಮಾಡೋದು ಬೇಡ, ಫಸ್ಟ್ ಮಾಡ್ಕೊಳ್ಳಿ. ಬೇಡ ಗ್ಯಾಸ್ ಬೇಡ, ತಗೊಳ್ಳಿ. ಫಸ್ಟ್ ನಾನು ಹಾಲು ಹಾಕ್ತಿದ್ದೇನೆ, 1 ಕಪ್. ಶುಗರ್, ಶುಗರ್ ಪೌಡರ್. ಈಗ 1 ಕಪ್ ಹಾಲಿಗೆ ಎಷ್ಟು ಇದು ಶುಗರ್ ಪೌಡರ್ ಬೇಕು? 1/4 ಕಪ್ ಯೂಸ್ ಮಾಡಿದ್ದೇನೆ. 1/4 ಕಪ್ನಷ್ಟು ಶುಗರ್ ಪೌಡರ್. ಫಸ್ಟ್ ಮಿಕ್ಸ್ ಮಾಡ್ತೇನೆ. ಶುಗರ್ ಫುಲ್ ಡಿಸಾಲ್ವ್ ಆಗಬೇಕು, ಆಮೇಲೆ ಮಿಲ್ಕ್ ಪೌಡರ್ ಹಾಕಿ
ಮಿಲ್ಕ್ ಪೌಡರ್ ಹಾಕ್ತಿದ್ದೇನೆ 1 ಕಪ್. ಹಾಫ್ ಕಪ್ ಮಿಲ್ಕ್ಗೆ 1 ಕಪ್ ಮಿಲ್ಕ್ ಪೌಡರ್. ಇದು ಪ್ರಮಾಣ ಕರೆಕ್ಟ್ ಇರಬೇಕು, ನಿಮಗೆ ಈಸಿ ಆಗ್ತದೆ. ಹಾಂ. ಬಟ್ ಇದೊಂದು ವೆರಿ ಇನೋವೇಟಿವ್ ರೆಸಿಪಿ ಆ್ಯಕ್ಚುಲಿ. ಸೊ ಯಾರಿಂದ ಕಲ್ತಿದ್ದು, ಹೇಗೆ? ಪೇಡ ನಾರ್ಮಲ್ ಆಗಿ ನಾವು ತಿಂತೇವೆ, ಸೊ ನಾನು ಜಸ್ಟ್ ಬೀಟನ್ ಲೀಫ್ ಹಾಕಿ ಹೇಗೆ ಆಗ್ತದೆ ಅಂತ ಟ್ರೈ ಮಾಡಿ ನೋಡಿದ್ರಿ. ಸೊ ಮಮ್ಮಿ ಡ್ಯಾಡಿ ಎಲ್ಲ ಚೆನ್ನಾಗಿ ಆಗಿದೆ, ಮಾಡ್ಬೋದು ನಾನು ಡಿಫ್ರೆಂಟ್ ಉಂಟು. ಗೀ ಹಾಕ್ತೇನೆ ಸ್ವಲ್ಪ. ಎಷ್ಟು ಸ್ವಲ್ಪ ಸಾಕಾಗ್ತದ? ಸ್ವಲ್ಪ ಸಾಕಾಗ್ತದೆ. ಗ್ಯಾಸ್ ಆನ್ ಮಾಡಬೇಕೀಗ. ಈಗ ಬೀಟನ್ ಲೀಫ್ ಪೇಸ್ಟ್ ಹಾಕ್ತೀನಿ, ಮಿಕ್ಸ್ ಮಾಡಬೇಕು. ಇದು ಫುಲ್ ತಿಕ್ ಆಗಬೇಕು. ಈಗ ನೀವು ಇದನ್ನೆಲ್ಲ ಕ್ವಾಂಟಿಟಿ ತಗೊಂಡ್ರಲ್ಲ, ಮಿಲ್ಕ್ ಪೌಡರ್ ಎಲ್ಲ, ಬೀಟನ್ ಲೀಫ್ ಎಷ್ಟು ಹಾಕಬೇಕು? 5-6 ಸಾಕಾಗುತ್ತೆ. ಅಂದರೆ ಲೈಕ್ ಇಟ್ ಡಿಪೆಂಡ್ಸ್ ಆನ್ ಬೀಟನ್ ಲೀಫ್. ಬೀಟನ್ ಲೀಫ್ ತುಂಬ ಸ್ಟ್ರಾಂಗ್ ಇರ್ತದೆ, ಅಷ್ಟು ಸಾಕಾಗ್ತದೆ. ಆ್ಯಂಡ್ ಮಿಲ್ಕ್ ಕೂಡ ತಿಕ್ ಮಿಲ್ಕ್ ತೊಗೊಳ್ಬೇಕು, ಕ್ರೀಮಿ ಮಿಲ್ಕ್. ಸೊ ಆಗ ನಿಮಗೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಈ ಬೀಟನ್ ಲೀಫ್ದು ಒಂದು ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ, ಅರೋಮಾ ಆಗಿರಲಿ, ಅದರೊಂದು ಟೇಸ್ಟ್ ಫ್ಲೇವರ್. ಸೊ ಅದು ಬರಲ್ಲ ಅಂದರೆ ಫುಲ್ ಹೀಟ್ ಆಗ್ತದಲ್ಲ, ತುಂಬ ಹೀಟ್ ಆಗ್ತದಲ್ಲ, ಸೊ ಗೊತ್ತಾಗಲ್ಲ. ಜಸ್ಟ್ ಕಲರ್ ಒಂದು ಇರ್ತದೆ ಗ್ರೀನ್, ಬಟ್ ಟೇಸ್ಟ್ ಏನು ಅಷ್ಟು ಬರಲ್ಲ. ಬಟ್ ಆ ಒಂದು ಅರೋಮಾ ಇರುತ್ತೆ ಬೀಟನ್ ಲೀಫ್ದು. ಜಸ್ಟ್ ಬೌಲಿಗೆ ಚೂರು ಗೀ ಸ್ಪ್ರೆಡ್ ಮಾಡಬೇಕು. ಅದ್ಯಾಕೋ? ಲೈಕ್ ನಾನ್ ಸ್ಟಿಕ್ ಟೈಪ್ ಬರ್ತದ ಅಂತ, ಇಲ್ಲದೆ ಫುಲ್ ಅಂಟಿತ್ತು. ಅರೋಮ ಈಗಲೂ ಒಳ್ಳೆ ವೀಳ್ಯದೆಲೆದು ಬರ್ತಾ ಇದೆ. ಇದು ಒಂದು ಮುದ್ದೆ ಬರೋವರೆಗೂ ಇದನ್ನ ತಿರುಗಿಸ್ತಾ ಇರಬೇಕು. 10 minutes ಅಟ್ಲೀಸ್ಟ್. ಕೋವಾ ಇದ್ರೆ ಕೋವಾ ಯೂಸ್ ಮಾಡೋದು ಚೆನ್ನಾಗಾಗ್ತದೆ. ಅದು ಸಹ ಹಾಲಿನ ಪುಡಿ ಬದಲ ಹಾಲು ಮತ್ತೆ ಹಾಲು ಮತ್ತೆ ಹಾಲಿನ ಪುಡಿ ಬದಲು ನಾರ್ಮಲ್ ಕೋವಾ ಮತ್ತೆ ಶುಗರ್ ಬಿಟ್ಟಿದೆ. ವೀಳ್ಯದೆಲೆ ಪೇಸ್ಟ್ ಸಾಕಾ? ಆಫ್ ಮಾಡೋದಾ? ನೀನು ಬೌಲಿಗೆ ಹಾಕಬೇಕು. ಫುಲ್ ಕೂಲ್ ಆಗಬೇಕು ಮತ್ತೆ. ಆಮೇಲೆ ಬಾಲ್ಸ್ ಮಾಡಲಿಕ್ಕೆ ಆಗಲೇ ತಣ್ಣಗಾಯ್ತು ಅಲ್ಲ? ಹೌದು. ಈಗ ಕೈಗೆ ಗೀ ಹಾಕಿ ಬಾಲ್ಸ್ ಮಾಡಿ. ಫ್ಲಾಟ್ ಮಾಡಿ ಮಿಡಲಲ್ಲಿ ಗುಲ್ಕೊಂಡು. ಇದು ಊಟದ ನಂತರನೇ ಇದು ಸರ್ವ್ ಮಾಡ್ಲಿಕ್ಕೆ ಹೇಗೆ? ಸೊ ಎರಡು ಕೂಡ ಒಟ್ಟಿಗೆ ಆಯಿತು. ಹೌದು. ಸ್ವೀಟ್ ಆ್ಯಂಡ್ ಪಾನ್, ಸಮಥಿಂಗ್ ಡಿಫ್ರೆಂಟ್. ಸೊ ಇನ್ನೆಲ್ಲ ವೆಡ್ಡಿಂಗಲ್ಲಿ ಎಲ್ಲ ಸ್ವಲ್ಪ ಒಂದು ಖರ್ಚು ಕಮ್ಮಿ ಆಗುತ್ತೆ ಆ್ಯಕ್ಚುಲಿ. ಇಲ್ದಿದ್ರೆ ಪಾನ್ಗೆ ಬೇರೆ ಕೊಡಬೇಕು, ಸ್ವೀಟ್ಗೆ ಬೇರೆ ಕೊಡಬೇಕು. ಇದು ಎರಡು ಒಟ್ಟಿಗೆ ಮಾಡಿ ಒಂದರಲ್ಲೇ ಆಗೋಗುತ್ತೆ. ಟೂಟಿ ಫ್ರೂಟಿ ಸಹ ಯೂಸ್ ಮಾಡ್ಬೋದು ಬೇಕಾದ್ರೆ. ಅಂದ್ರೆ ಆ ಗುಲ್ಕನ್ ಜೊತೆಗೆ ಮಿಕ್ಸ್ ಮಾಡಿ ಮಾಡ್ಕೊಂಡ್ರು. ಬಟ್ ನಾನು ಇದು ಆಲ್ರೆಡಿ ಸ್ವೀಟ್ ಅಂತ. ಏನಾದರೂ ಮೌಲ್ಡ್ಸ್ ಇದ್ರೆ ಅದಕ್ಕೂ ಹಾಕಿ ಮಾಡ್ಬೋದಲ್ಲ ಇನ್ನು. ಸೊ ಸಮಥಿಂಗ್ ಡಿಫ್ರೆಂಟ್ ಶೇಪ್ ಆ ಥರ ಎಲ್ಲ ಸಿಗುತ್ತೆ. ಇನ್ಮೇಲೆ ಅದೇ ಪಾನ್ ಮೋದಕ್ ಬರುತ್ತಾ ಆಮೇಲೆ?
ಸೊ ಮೊದಲೆಲ್ಲ ಪಾನ್ ತಿನ್ನುವಾಗ ಸ್ವಲ್ಪ ಹೆದರ್ತಾರೆ, ಏನಾದರೂ ಅದ್ರ ಬೇರೆ ಹಾಡು ಬೇರೆ ಇದೆ, ಪಾನ್ ಕಾಯಿ ಸಯ್ಯ ಮಾರು ಅಂತೇಳಿ. ಸೊ ಏನಾದರೂ ಅದ್ರದ್ದು ಒಂದು ಡ್ರಾಪ್ ಏನಾದರೂ ಬಿದ್ದರೆ ಡ್ರೆಸ್ಸೆಲ್ಲ ಸ್ವಲ್ಪ ಕೊಳೆ ಆಗುವ ಸಂಭವತೆ ಜಾಸ್ತಿ ಅಲ್ವಾ? ಸೊ ಇದರಲ್ಲಿ ಆ ಪ್ರಮೇಯವೇ ಬರೋದಿಲ್ಲ, ಆರಾಮ. ಈಗ ಇದರ ಮೇಲೆ ಚೆರೀಸ್ ಇಟ್ಟು ವಂಡರ್ಫುಲ್. ಸೊ ನೋಡೋದಕ್ಕಂತೂ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಈಗ ಪಾನ್ ಪೇಡ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನೋಡೋದಕ್ಕಂತೂ ತುಂಬ ಸುಂದರವಾಗಿ ಕಾಣ್ತಾ ಇದೆ, ವೆರಿ ಬ್ಯೂಟಿಫುಲ್. ಆ ಕಲರ್ ಕಾಂಬಿನೇಷನ್ ಆಗಿರಲಿ, ಆಸಮ್. ಸೊ ಟೇಸ್ಟ್ ಆಮೇಲೆ ನೋಡೋಣ. ಸೂಪರ್. ಸೊ ವೆರಿ ಇನ್ನೋವೇಟಿವ್ ರೆಸಿಪಿ. ಇದುವರೆಗೂ ನಾನಂತೂ ತಿಂದಿಲ್ಲ. ಪೇಡ ತಿಂತೀವಿ, ಪಾನ್ ತಿಂತೀವಿ, ಬಟ್ ಇದರಲ್ಲಿ ಎರಡೂ ಕೂಡ ಮಿಕ್ಸ್ ಆಗಿದೆ. ನೋಡೋದಕ್ಕಂತೂ ತುಂಬ ಸುಂದರವಾಗಿ ಕಾಣ್ತಾ ಇದೆ, ತಿನ್ನೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಸೂಪರ್ಬ್ ಆಗಿ ಕಾಣ್ತಾ ಇದೆ. ಟೇಸ್ಟ್ ಆಮೇಲೆ ನೋಡ್ತೀನಿ, ಬಟ್ ತಯಾರಿಸುವ ವಿಧಾನವನ್ನು ನೀವು ಮತ್ತೊಮ್ಮೆ ನೋಡಿ. ಪಾನ್ ಪೇಡ ತಯಾರಿಸುವ ವಿಧಾನ: ಮೊದಲು ವೀಳ್ಯದೆಲೆಯನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಅರ್ಧ ಕಪ್ ಹಾಲಿಗೆ 1/4 ಕಪ್ನಷ್ಟು ಸಕ್ಕರೆ ಪುಡಿ, 1 ಕಪ್ ಹಾಲಿನ ಪುಡಿ ಹಾಕಿ ಕಲಸಿ ಗಂಟು ಬಾರದ ಹಾಗೆ ಕಲಸಿಕೊಂಡು 1 ಚಮಚ ತುಪ್ಪ ಹಾಕಿ ಬೇಯಿಸಿ. ನಂತರ ರುಬ್ಬಿದ ವೀಳ್ಯದೆಲೆಯನ್ನು ಸೇರಿಸಿ ಕೈ ಬಿಡದೆ ತಿರುವುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ತಣ್ಣಗಾದ ನಂತರ ಉಂಡೆ ಕಟ್ಟಿ ತಟ್ಟಿಕೊಳ್ಳಿ. ಮಧ್ಯದಲ್ಲಿ ಗುಲ್ಕಂದನ್ನು ತುಂಬಿ ಉಂಡೆ ಕಟ್ಟಿಕೊಳ್ಳಿ. ಮೇಲಿನಿಂದ ಚೆರಿಯನ್ನಿಟ್ಟು ಸರ್ವ್ ಮಾಡಿ. ಈಗ ತಯಾರ್ ಪಾನ್ ಪೇಡ. ಯಾವಾಗಲೂ ಊಟಕ್ಕೆ ಲಾಸ್ಟಲ್ಲಿ ಕೊಡುವಂಥದ್ದು ಅಂತ ಹೇಳಿದರೆ ಡೆಸರ್ಟ್ ಮತ್ತು ಪಾನ್ ಎರಡು ಕೂಡ ಒಂದರಲ್ಲಿ ಸಮ್ಮಿಶ್ರವಾಗಿ ಇದೆ. ಸೊ ನೆಕ್ಸ್ಟ್ ಯಾವ ಯಮ್ಮಿ ಟೇಸ್ಟಿ ರೆಸಿಪಿ ಹೇಳ್ಕೊಡ್ತಾರೆ ಅಂತ ನೀವು ಕೂಡ ಕಾಯ್ತಾ ಇರಿ. ಹೇಳ್ಕೊಡ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ಒಂದಂತೂ ಹಾಗೆಯೇ ಪಾನ್ ಪೇಡ ಸೂಪರ್ವಾಗಿ ರೆಡಿಯಾಗಿದೆ. ಅದನ್ನು ನೋಡ್ತಾ ಇದ್ದರೆ ಒಳ್ಳೆ ರಂಗೋಲಿ ಇಟ್ಟಾಗೂ ಕೂಡ ಕಾಣ್ತಾ ಇದೆ, ತುಂಬ ಸುಂದರವಾಗಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಯಾವ ಯಮ್ಮಿ ಟೇಸ್ಟಿ ಆ್ಯಂಡ್ ಇನೋವೇಟಿವ್ ರೆಸಿಪಿ ಹೇಳ್ಕೊಡ್ತಾರೆ ಅಂತ ಬನ್ನಿ ಕೇಳೋಣ. ಧನ್ಯ, ಈಗ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಈವ್ನಿಂಗ್ ಸ್ನ್ಯಾಕ್. ಡನ್. ಸೊ ಯಾವುದು? ಕಾರ್ನ್ ಫಿಂಗರ್ಸ್, ಸ್ವೀಟ್ ಕಾರ್ನ್ ಫಿಂಗರ್ಸ್. ಸ್ವೀಟ್ ಕಾರ್ನ್ ಫಿಂಗರ್ಸ್. ಓಕೆ, ಲೇಡೀಸ್ ಫಿಂಗರ್ ಇತ್ತು, ಈಗ ಸ್ವೀಟ್ ಕಾರ್ನ್ ಫಿಂಗರ್ಸ್. ಎಸ್, ಡನ್. ಸೊ ಹೇಗೆ ಶುರು ಮಾಡೋದು? ಮೊದಲು ಮಿಕ್ಸರಲ್ಲಿ ಚೂರು ಪೌಡರ್ ಮಾಡಬೇಕು. ಕಾರ್ನ್ಫ್ಲೇಕ್ಸ್ ಅನ್ನು. ಸೊ ಸ್ವೀಟ್ ಕಾರ್ನ್ಗೆ ಕಾರ್ನ್ಫ್ಲೇಕ್ಸ್. ಫೈನ್ ಬೇಡವಾ? ಬೇಡ. ಈಸಲಿ ಹಾಕ್ಬೋದು ಸರ್. ಈಗ ಈ ಮಿಕ್ಸರಲ್ಲಿ ಕಾರ್ನನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಬೇಯಿಸಿದ್ದೀರಾ ಅದನ್ನು? ಇಲ್ಲ ಇಲ್ಲ, ಜಸ್ಟ್ ಫ್ರೋಸನ್ ಕಾರ್ನು. ಹಾಫ್ ಅನ್ನು ಹಾಗೆ ಇಡ್ತಿದ್ದೇನೆ, ಮತ್ತೆ ಹಾಫ್ ರಿಟೇನ್ ಮಾಡ್ಕೊಳ್ತೀನಿ, ಬೇಕಾಗುತ್ತೆ. ಸೊ ಇದನ್ನ ಹೇಗೆ? ಪೇಸ್ಟ್ ತರಿ. ಈಗ ಮಿಕ್ಸಿಂಗ್ ಬೌಲ್ ತಗೊಳ್ತಿದ್ದೇನೆ. ಅದರಲ್ಲಿ ಬಾಯ್ಲ್ ಮಾಡಿದ ಆಲೂ ಹಾಕ್ತಿದ್ದೇನೆ. ಸೊ ಸಾಲ್ಟ್ ಹಾಕಿದ್ದೇನೆ ಬೇಯಿಸುವಾಗ. ಇದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ಇದರಲ್ಲಿ ಈ ಕಾರ್ನ್ ಪೇಸ್ಟ್ ಏನು ಮಾಡಿದ್ದೇವೆ ಅದನ್ನು ಹಾಕಬೇಕು. ಪ್ಲಸ್ ನಾವು ಸ್ವಲ್ಪ ಉಳಿಸಿಟ್ಟಂಥ ಕಾರ್ನು ಅದನ್ನು ಸಹ ಇದರಲ್ಲಿ ಹಾಕಬೇಕು. ಓಕೆ.
ಇದರಲ್ಲಿ ಆನಿಯನ್ ಹಾಕ್ತಿದ್ದೇನೆ. ಚಾಪ್ಡ್ ಆನಿಯನ್. ಹಾಂ, ಫೈನ್ ಚಾಪ್. ಸ್ವಲ್ಪ ಸಾಲ್ಟ್, ಪೆಪ್ಪರ್. ಸೊ ಅರುಣಾದವರ ಕರಿಮೆಣಸು ಪುಡಿ. ಸೊ ಅಲ್ಲಿಂದ ಇಲ್ಲಿಗೇನೆ ಒಳ್ಳೆ ಅರೋಮ ಬರ್ತಾ ಇದೆ. ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಿದ್ದೇನೆ, ಹಾಫ್ ಸ್ಪೂನ್. ಓಕೆ. ಚಾಟ್ ಮಸಾಲ 1 ಸ್ಪೂನ್ ಹಾಕ್ತಿದ್ದೇನೆ. ಒಂಚೂರು ಮೈದಾ, ಕಾರ್ನ್ಫ್ಲವರ್ಸಲ್ಲಿ ಕಾರ್ನ್ಫ್ಲವರ್ ಹಾಫ್ ಸ್ಪೂನು. ಹಾಂ. ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಾಡಿ ಇಟ್ಕೊಂಡು ಅವಾಗಲೇ ಡೀಪ್ ಫ್ರೈಯಾ ಹೇಗೆ? ಲೈಕ್ ಫ್ರೀಸರಲ್ಲಿ ಇಟ್ಟರೆ ಏನಾಗಲ್ಲ, ಎಲ್ಲ ಮಾಡಿ. ಬಟ್ ತಕ್ಷಣ ಕೂಡ ಮಾಡ್ಕೊಳ್ಬೋದು. ಹಾಗಾದ್ರೆ ಇದು ಡೀಪ್ ಫ್ರೈ, ಬಿಕಾಸ್ ಫಿಂಗರ್ಸ್ ಹೇಳಿದ್ರೆ ಅದು ಡೀಪ್ ಫ್ರೈ ಬರೋದು. ಸೊ ಹಾಗಾದ್ರೆ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಸೊ ಧನ್ಯಾ, ಸೊ ಎಲ್ಲ ಹೆಲ್ದಿ ರೆಸಿಪೀಸ್ ಇರುತ್ತಲ್ವಾ, ಹಾಗೆಯೇ ನಮ್ಮ ಕಿಚನಲ್ಲಿ ಹೆಲ್ದಿ ಆಯಿಲನ್ನು ಕೂಡ ಬಳಸ್ತೀವಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಹೆಲ್ದಿ ಅಂತ ಹೇಳಿದರೆ ಇದರಲ್ಲಿ ವಿಟಮಿನ್ ADE ಎನ್ರಿಚ್ಡ್ ಆಯಿಲ್. ಹಾಗಾಗಿ ಕೊಲೆಸ್ಟ್ರಾಲ್ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದರೆ, ಯಾರಾದರೂ ಏಜ್ಡ್ ಅವ್ರಿಗೂ ಕೂಡ ಆಗುತ್ತೆ, ಈಗ ನಿಮಗೂ ಕೂಡ. ಸೊ ಯಾರಾದರೂ ಸ್ವಲ್ಪ ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಕೊಲೆಸ್ಟ್ರಾಲ್ ಇರುತ್ತೆ ಬೇಡ ಹೇಳ್ತಾರೆ ಡೀಪ್ ಫ್ರೈಡ್ ಎಲ್ಲ. ಬಟ್ ಇದು ಆರಾಮ್ಸೆ ನೀವು ಸೇವಿಸ್ಬೋದು, ಯಾಕೆಂತ ಹೇಳಿದರೆ ಇಟ್ಸ್ ಕೊಲೆಸ್ಟ್ರಾಲ್ ಫ್ರೀ. ಸೊ ನಿಮಗೆ ಕುಕಿಂಗ್ ಇಂಟ್ರೆಸ್ಟ್ ಇದೆ, ಸೊ ಇದನ್ನೇ ಬಳಸ್ಕೊಂಡು ಹೆಚ್ಚಾಗಿ ಅಡುಗೆ ಮಾಡಿ. ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ವೆರಿ ನೈಸ್. ಹೌ ಸೊ ಇದಕ್ಕೆ ಶೇಪ್ ಯಾವುದು ಕೂಡ ಆಗುತ್ತೆ. ನೀವು ಹಾಗೆ ಪ್ಯಾಟೀಸ್ ಥರ ಮಾಡಿದರೆ ಪ್ಯಾಟೀಸ್, ಫಿಂಗರ್ಸ್ ಥರ ಮಾಡಿಕೊಂಡ್ರೆ ಫಿಂಗರ್ಸ್, ಬಾಲ್ಸ್ ಸಹ ಮಾಡ್ಬೋದು. ಹಾಂ. ಸೊ ಯಾವ ಶೇಪಲ್ಲಿ ಮಾಡ್ತೀರಿ ಆಗ ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಫಿಂಗರ್ಸ್ ರೆಡಿ ಆಯಿತು. ಬಟ್ ಧನ್ಯನ್ ಫಿಂಗರ್ಸ್ ಅಲ್ಲ, ಸ್ವಲ್ಪ ದಷ್ಟಪುಷ್ಟ ಫಿಂಗರ್ಸ್ ಇದೆ. ಫ್ಲರಿ ಡಿಪ್ ಮಾಡಲಿಕ್ಕೆ. ಓಕೆ. ಸೊ ಇದರಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತಿದ್ದೇನೆ, 1 ಸ್ಪೂನ್. ಒಂಚೂರು ಮೈದಾ, 1 ಹಾಫ್ ಸ್ಪೂನ್. ನೀರು ಹಾಕಿ ಇದನ್ನು ಫುಲ್ ಫ್ಲರಿ ಮಾಡಿ. ಸ್ವಲ್ಪ ನೀರು ಹಾಕೊಳ್ಳೋದಾ? ಫುಲ್ ನೀರು ಹಾಕಬೇಕು. ಇದನ್ನು ಇದರಲ್ಲಿ ಕಾರ್ನ್ಫ್ಲೇಕ್ಸನ್ನು ಓಕೆ, ಅದರಲ್ಲಿ ಡಿಪ್ ಮಾಡಿ ಕಾರ್ನ್ಫ್ಲೇಕ್ಸಲ್ಲಿ ಹಾಕಿ. ಸೊ ಈ ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡ್ರೆ ಈವ್ನಿಂಗ್ ಟೀ ಟೈಮ್ಗೆ ಜಸ್ಟ್ ಇದನ್ನ ಆ್ಯಕ್ಚುಲಿ ಈ ಥರ ಮಾಡಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟರು ಆಗುತ್ತೆ. ಸೊ ಡೈರೆಕ್ಟ್ ಮತ್ತೆ ಫ್ರೈ ಮಾಡ್ಕೊಂಡ್ರೆ ಆಯಿತು. ಸೊ ಐ ಗೆಸ್ ಅದು 3 ಹಾಕ್ಕೊಳ್ಬೋದು ಅನ್ಸುತ್ತಲ್ಲ. ಸೊ ಇದನ್ನ ಹಾಕ್ಲಾ? ನೀವಲ್ಲಿ ರೆಡಿ ಮಾಡ್ಕೊಳ್ತಾ ಇರಿ. ಸೊ ಆಯಿಲ್ ತೀರಾ ಬಿಸಿ ಆಗಿರ್ಬೇಕಾ, ಸ್ವಲ್ಪ ಬಿಸಿ ಆಗಿದ್ರೆ ಅಂದರೆ ಮೈಲ್ಡ್ ಆಗಿರ್ಬೇಕಾ? ಯಾಕಂದರೆ ಎಲ್ಲ ಕುಕ್ ಆಗಿದೆ. ಸೊ ಸೊ ಅದನ್ನು ಕೂಡ ಹಾಕೊಳ್ಳೋಣ. ಫೈನ್. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋದು. ತೆಗಿಯೋದಾ? ಓಕೆ. ಸೊ ಹೊತ್ತೇ ಇಲ್ಲ, ಏನಾದರೂ ಗೆಸ್ಟ್ ಬರ್ತಾರೆ ಅಂದರೆ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು. ಇದಕ್ಕೆ ಇನ್ನೂ ಗ್ರೀನ್ ಪೀಸ್ ಬಾಯ್ಲ್ ಮಾಡಿದ್ದು ಅದನ್ನು ಕೂಡ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಮಧ್ಯದಲ್ಲಿ ಒಂದು ಕ್ರಂಚ್ ಸಿಗುವಾಗ.
ಪನ್ನೀರೆಲ್ಲ ಹಾಕ್ಬೋದು, ಚೆನ್ನಾಗಾಗ್ತದೆ. ಹಾಂ ಹಾಂ ಹಾಂ. ಸೊ ಯೂಶ್ವಲಿ ಯಾವುದೇ ಒಂದು ಇನ್ನೋವೇಟಿವ್ ರೆಸಿಪಿ ಮನೇಲಿ ಮಾಡಿದಾಗ ಫಸ್ಟ್ ಯಾರಿಗೆ ನೀವು ಸರ್ವ್ ಮಾಡುವಂಥದ್ದು? ಅಕ್ಕ. ಓ, ಸೊ ಅಕ್ಕನ ಜೊತೆಗೂ ಸೇರಿಕೊಂಡು ಅಡುಗೆ ಮಾಡುವಂಥದ್ದು ಇದೆಯಾ? ಮಾಡ್ತೇವೆ. ಅಕ್ಕನಿಗೆ ಇಂಟ್ರೆಸ್ಟ್ ಇದೆಯಾ? ನನ್ನಷ್ಟಿಲ್ಲ. ಅಕ್ಕ ನೋಡಿದ್ರೆ ಆಮೇಲೆ ಹೇಳ್ತಾರೆ ಟೇಸ್ಟ್ ನೋಡೋಕೆ ನಾನು ಬೇಕಲ್ವಾ, ಆಮೇಲೆ ನನ್ನಷ್ಟಿಲ್ಲ ಅಂತ ಹೇಳ್ಬಿಡ್ತೀಯ ಅಂತ. ಸ್ವೀಟ್ ಕಾರ್ನ್ ಫಿಂಗರ್ಸ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ಬ್ ಆಗಂತೂ ಕಾಣ್ತಾ ಇದೆ ಆ್ಯಂಡ್ ಕ್ರಿಸ್ಪಿ ಕೂಡ ಇದೆ. ಹಾಗೆ ನೀವು ಫ್ರೈ ಮಾಡಿ ತೆಗೆದು ಹಾಕ್ಕೊಳ್ತಾ ಇರುವಾಗ ಆ ಕ್ರಿಸ್ಪಿನೆಸ್ ಗೊತ್ತಾಗ್ತಾ ಇದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿರೋವಂಥದ್ದು ಸೂಪರ್. ಸೊ ಮಳೆಗಾಲಕ್ಕೆ ಏನಾದರೂ ಈ ಥರ ಡೀಪ್ ಫ್ರೈಡ್ ಐಟಮ್ ಇದ್ದರೆ, ಈ ಕಡೆ ಮಳೆ ಸುರಿತಾ ಇರಬೇಕು, ಈ ಕಡೆ ಈ ರೀತಿ ಬಿಸಿ ಬಿಸಿಯಾಗಿರುವಂಥ ಸ್ವೀಟ್ ಕಾರ್ನ್ ಫಿಂಗರ್ಸ್ ಇರಬೇಕು, ಸೂಪರ್ಬ್ ಆಗಿರುತ್ತೆ. ಸೊ ಹೇಗೆ ಮಾಡೋದು ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಸ್ವೀಟ್ ಕಾರ್ನ್ ಫಿಂಗರ್ಸ್ ತಯಾರಿಸುವ ವಿಧಾನ: ಮೊದಲು ಕಾರ್ನ್ಫ್ಲೇಕ್ಸ್ ಅನ್ನು ತರಿತರಿಯಾಗಿ ಪುಡಿ ಮಾಡಿ, ನಂತರ ಸ್ವೀಟ್ ಕಾರ್ನ್ ಅನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ಆನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿ, ಬಳಿಕ ರುಬ್ಬಿದ ಕಾರ್ನ್, ಸ್ವೀಟ್ ಕಾರ್ನ್, ಸ್ವಲ್ಪ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಕರಿಮೆಣಸು ಪುಡಿ, ಮೆಣಸಿನ ಪುಡಿ, ಚಾಟ್ ಮಸಾಲಾ ಪುಡಿ, ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆ ಬಳಿಕ ಉಂಡೆ ಕಟ್ಟಿ. ಇನ್ನೊಂದೆಡೆ 1 ಚಮಚ ಕಾರ್ನ್ಫ್ಲೋರ್ಗೆ 1 ಚಮಚದಷ್ಟು ಮೈದಾ ಹಿಟ್ಟು, ಸ್ವಲ್ಪ ನೀರು ಹಾಕಿ ಕಲಸಿ. ಉಂಡೆಗಳನ್ನು ಮೈದಾ ಸ್ಲರಿಯಲ್ಲಿ ಅದ್ದಿ ಕಾರ್ನ್ಫ್ಲೇಕ್ಸ್ನ ಪುಡಿಯಲ್ಲಿ ಹೊರಳಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಸ್ವೀಟ್ ಕಾರ್ನ್ ಫಿಂಗರ್ಸ್ ತಯಾರು. ಎಸ್ ಧನ್ಯ. ಸೊ 2 ಇನ್ನೋವೇಟಿವ್ ರೆಸಿಪಿ, ಸೂಪರ್ಬ್ ರೆಸಿಪಿ ನಮಗಂತೂ ತಯಾರು ಮಾಡಿಕೊಟ್ಟಿದ್ದೀರಿ. ಇದನ್ನಂತೂ ನನಗೆ ಆವಾಗಿಂದ ಬರೀ ಅಷ್ಟೇ ನೋಡ್ತಾನೇ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ಬಟ್ ಟೇಸ್ಟ್ ನೋಡಲೇಬೇಕು. ವೆರಿ ಇನ್ನೋವೇಟಿವ್ ಡಿಶ್. ಯಾವುದು ಫಸ್ಟ್ ಟ್ರೈ ಮಾಡಬೇಕು? ಬಟ್ ಅದು ಲಾಸ್ಟ್ಗಲ್ವಾ? ಡೆಸರ್ಟ್ ಅಂಡ್ ಪಾನ್, ಇದು ಬಿಸಿ ಇರ್ತದೆ ಹಾಗೆ. ಸೊ ಹಾಗಾದರೆ ಫಸ್ಟ್ ಇದನ್ನು ತಿನ್ಕೊಂಡು ಆಮೇಲೆ ಅದನ್ನು ತಗೊಳ್ಳಿ, ಟೇಸ್ಟ್ ನೋಡಿ. ಯಾ, ಸೊ ಇದಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಆ್ಯಂಡ್ ಒಳಗೆ ಇರುವಂಥ ಗುಲ್ಕಂದ್ ಎಲ್ಲ ಕಾಣ್ತಾ ಇದೆ. ಆ್ಯಂಡ್ ಈ ರೀತಿ ನೀವು ಸರ್ವ್ ಮಾಡಿದ್ದೀರಿ. ಇನ್ನೊಂದು ಇನ್ನೋವೇಟಿವ್ ಏನು ಅಂತ ಹೇಳಿದ್ರೆ, ಇದನ್ನೇ ಮತ್ತೆ ಪುನಃ ಲೀಫ್ ಮೇಲೆ ವ್ರ್ಯಾಪ್ ಮಾಡಿ ಕೂಡ ಸರ್ವ್ ಮಾಡ್ಬೋದು, ಚಾಕ್ಲೇಟ್ ಮೇಲೆ ಹಾಕಿ. ಅದು ನೋಡಿ ಎಷ್ಟು ಒಳ್ಳೆ ಒಳ್ಳೆ ಇನ್ನೋವೇಟಿವ್ ಐಡಿಯಾಸ್ ಬರ್ತಾ ಇದೆ. ಟೇಸ್ಟ್ ನೋಡೋಣ ವಿತ್ ಗುಲ್ಕಂದ್. ಮೈಂಡ್ ಬ್ಲೋಯಿಂಗ್. ಸೊ ಆ್ಯಕ್ಚುಲಿ ಇದು ನೀವು ಊಟ ಆದ ನಂತರನೇ ಕೊಡಬೇಕು, ಬಿಕಾಸ್ ಎರಡೂ ಕೂಡ ಫ್ಲೇವರ್ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ವೆರಿ ನೈಸ್, ಸೂಪರ್, ಆಸಮ್. ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಇದು ಟೇಸ್ಟ್ ಮಾಡಿ. ನನಗಂತೂ ಪೂರ್ತಿ ಬೇಡ, ಈಗ ಎಲ್ಲ ನೋಡ್ತೀನಿ. ಫಸ್ಟ್ ತೀರಾ ಬಿಸಿ ಇದೆ. ನೀವು ಫಸ್ಟೇ ಇನ್ಸ್ಟ್ರಕ್ಷನ್ ಬೇರೆ ಕೊಟ್ಟಿದ್ದೀರಿ ತೀರಾ ಬಿಸಿ ಇದೆ ಅಂತ. ಶೆಫ್ ಆಗ್ಬೋದು, ಪಾಸ್ 100%. ಯಾಕಂತ ಹೇಳಿದ್ರೆ ಆ ಕೈ ರುಚಿ ಇದೆ. ಈಗಲೇ ಇಷ್ಟಿಷ್ಟು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಶೆಫ್ ಆದಮೇಲೆ ಏನೆಲ್ಲ ಇನೋವೇಷನ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಆ್ಯಂಡ್ ಆ ಮಧ್ಯದಲ್ಲಿ ಕಾರ್ನ್ದು ಕೂಡ ಕ್ರಂಚ್ ಸಿಗ್ತಾ ಇದೆ. ಸೊ ಅದು ಚಂಕ್ಸ್ ಥರ ಮಾಡಿಕೊಂಡು ಮತ್ತೆ ಪುನಃ ಹೋಲಾಗಿ ಹಾಕಿದ್ದು ಒಳ್ಳೆ ಐಡಿಯಾ. ಸೊ ಆ ಸ್ವೀಟ್ನೆಸ್, ಟೇಸ್ಟ್ ಪೂರ್ತಿಯಾಗಿ ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೇಗನ್ನಿಸ್ತು ಧನ್ಯ ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ಆಯ್ತು, ಒಂದು ಎಕ್ಸ್ಪೀರಿಯನ್ಸ್. ಸೊ ಖುಷಿ ಅನಿಸ್ತು, ನನಗಂತೂ ತುಂಬ ಖುಷಿ ಆಯಿತು. ಅವಾಗ ಬರ್ತಾ ಇರಿ ಆಯಿತಾ, ಈ ಥರ ಇನ್ನೋವೇಟಿವ್ ಡಿಶಸನ್ನು ಹೇಳ್ಕೊಡ್ತಾ ಇರಿ. ತುಂಬ ಚೆನ್ನಾಗಿದೆ, ವೆರಿ ನೈಸ್, ಆಸಮ್ ರೆಸಿಪಿ ಹೇಳ್ಕೊಟ್ರೆ ನಿಮ್ಗೆ ಹಾಗೆ ಹೇಗೆ ಕಳಿಸೋದು. ಸೂಪರ್ ಆಗಿರುವಂಥ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ. ಸೊ ಇದರಿಂದ ಇನ್ನೂ ಹೊಸ ಹೊಸ ಇನ್ನೋವೇಟಿವ್ ಡಿಶಸನ್ನು ಕಲಿತಾ ಇರಿ, ಮಾಡ್ತಾ ಇರಿ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ
ಸೊ ಒಳ್ಳೆ ಕುಚ್ಚಲಕ್ಕಿ ಇನ್ನೂ ಸ್ವಲ್ಪ ದಷ್ಟಪುಷ್ಟ ಆಗಬೇಕು. ಬರೀ ನಿಮ್ಮ ಸ್ವೀಟ್ ಕಾರ್ನ್ ಫಿಂಗರ್ಸನ್ನು ದಷ್ಟಪುಷ್ಟ ಮಾಡೋದಲ್ಲ, ನೀವು ಕೂಡ ದಷ್ಟಪುಷ್ಟ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಇನ್ನೋವೇಟಿವ್ ರೆಸಿಪೀಸ್ ಮಾಡ್ತಾರೆ, ಸೂಪರ್. ಇದಂತೂ ಹಾಗೆ ನಮಗಂತೂ ಹೊಳಿಲೇ ಇಲ್ಲ, ಅಷ್ಟೂ ಚೆನ್ನಾಗಿದೆ. ಪೇಡ ಅಂದರೆ ದೂದ್ ಪೇಡ ನಾವು ಯೂಶ್ವಲಿ ಈ ಥರ ಮಾಡ್ತೀವಿ, ಬರ್ಫಿ ಮಾಡ್ತೀವಿ, ಬಟ್ ಅದನ್ನು ಪಾನ್ ರೀತಿಯಾಗಿ ಮಾಡಿಕೊಡೋದು ನನಗಂತೂ ತುಂಬ ಹಿಡಿಸ್ತು. ವೆರಿ ಇನ್ನೋವೇಟಿವ್ ಡಿಶ್. ಸೊ ನಿಮ್ಮ ಕೈಯಲ್ಲೂ ಕೂಡ ಅಂಥ ಇನ್ನೋವೇಟಿವ್ ರೆಸಿಪೀಸ್ ಅಥವಾ ಇನ್ನೋವೇಟಿವ್ ಐಡಿಯಾಸ್ ಇರ್ಬೋದು, ಒಳ್ಳೆ ಕೈ ರುಚಿ ಕೂಡ ಇರ್ಬೋದು. ನೀವು ನಿಮ್ಮ ಮನೆ ಮಂದಿಗೆ ಮಾತ್ರ ಮಾಡಿಕೊಟ್ರೆ ಹೇಗೆ, ನಮಗೂ ಕೂಡ ಬಂದು ಹೇಳ್ಕೊಡ್ಬೇಕು, ಹಾಗೆ ನಮ್ಮ ವ್ಯೂವರ್ಸ್ಗೂ ಕೂಡ ಬಂದು ಹೇಳ್ಕೊಡ್ಬೇಕು. ಸೊ ಸೂಪರ್ಬ್ ಆಗಿರುವಂಥ ರೆಸಿಪೀಸ್ ಇವತ್ತು ಅಂತೂ ಹೇಳ್ಕೊಟ್ರು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಇನ್ನೋವೇಟಿವ್ ರೆಸಿಪೀಸ್ ಹಾಗೆಯೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.